ಪ್ರಸಾದ್ ನೇತ್ರಾಲಯ ಉಡುಪಿ, ನೇತ್ರಜ್ಯೋತಿ ಕಾಲೇಜ್ ಆಪ್ಟಿಮೆಟ್ರಿಕ್ ಆ್ಯಂಡ್ ಪ್ಯಾರಾಮೆಡಿಕಲ್ ಉಡುಪಿ, ನೇತ್ರಜ್ಯೋತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ ಉಡುಪಿ, ನೇತ್ರಜ್ಯೋತಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಐ ಬ್ಯಾಂಕ್, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ, ರೋಟರಿ ಇಂಟರ್ನ್ಯಾಷನಲ್ ಜಿಲ್ಲಾ ಘಟಕ, ರೋಟ್ರಾಕ್ಟ್ ಕ್ಲಬ್ ಆಫ್ ನೇತ್ರಜ್ಯೋತಿ ಕಾಲೇಜ್ ಹಾಗೂ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ, ಅಂಧತ್ವ ನಿವಾರಣಾ ಸಂಸ್ಥೆ ಇದರ ಸಹಯೋಗದೊಂದಿಗೆ ವಿಶ್ವ ದೃಷ್ಟಿ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಪ್ರಸಾದ್ ನೇತ್ರಾಲಯದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣ ಪ್ರಸಾದ್, ವಿಶ್ವದಾದ್ಯಂತ ದೃಷ್ಟಿ ದಿನವನ್ನು ಆಚರಿಸಿದರೂ ಭಾರತದಲ್ಲಿ ದೃಷ್ಟಿ ದಿನ ಮತ್ತು ನೇತ್ರದಾನದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ವಿಶ್ವದಾದ್ಯಂತ ದೃಷ್ಟಿ ದೋಷದಿಂದ 288 ಮಿಲಿಯನ್ ಜನ ಬಳಲುತ್ತಿದ್ದಾರೆ. ಆದರೆ 39 ಮಿಲಿಯನ್ ಜನ ದೃಷ್ಟಿ ಕಳೆದುಕೊಂಡಿದ್ದಾರೆ. ಕಣ್ಣು ಯಾವ ಕಾರಣಕ್ಕೆ ಮೊಬ್ಬಾಗುತ್ತದೆ ಎಂಬುದನ್ನು ಜನರಿಗೆ ತಿಳಿಸಲು ಕಷ್ಟವಾಗುತ್ತದೆ. ಈ ರೀತಿಯಾಗಿ ಕಣ್ಣಿನ ಬೇರೆ ಬೇರೆ ರೀತಿಯ ವಿಭಾಗಗಳನ್ನು ಪ್ರಸಾದ್ ನೇತ್ರಾಲಯದಂತಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ವಿಚಾರ ಸಂಕಿರಣವನ್ನು ನಡೆಸಿಕೊಂಡು ಬರುತ್ತಿವೆ. 8 ಮಿಲಿಯನ್ ಜನರು ಭಾರತದಲ್ಲಿ ದೃಷ್ಟಿ ಕಳೆದುಕೊಂಡಿರುವುದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಈ ಸಮೀಕ್ಷೆಯ ಪ್ರಕಾರ ಸುಮಾರು 8 ಲಕ್ಷದಷ್ಟು ಜನರು ಕರಿಕುಟಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಪ್ರತಿ ವರ್ಷ 2 ಲಕ್ಷದಷ್ಟು ಜನ ಕರಿಕುಟಿಯ ಸಮಸ್ಯೆಗೆ ಸೇರುತ್ತಿದ್ದಾರೆ. ಆದರೆ ಪ್ರತಿ ವರ್ಷ 50 ಲಕ್ಷದಷ್ಟು ಜನ ಕಣ್ಣಿನ ಕರಿಕುಟಿಯನ್ನ ದಾನ ಮಾಡುತ್ತಾರೆ. ಇದರಿಂದ ನಾವು ಬೇರೆ ಕಡೆಗಳಿಂದ ಕಣ್ಣಿನ ಕರಿಕುಟಿಯನ್ನ ಆಮದು ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಈ ಸಂದರ್ಭ 50ಕ್ಕೂ ಹೆಚ್ಚು ಜನ ನೇತ್ರದಾನ ಮಾಡುವ ಭರವಸೆ ನೀಡಿದ್ದು ಪ್ರಸಾದ್ ನೇತ್ರಾಲಯದಲ್ಲಿ ಕರಾರು ಪತ್ರಕ್ಕೆ ಸಹಿ ಹಾಕಿದರು. ಈ ಸಂದರ್ಭ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಉಡುಪಿ ಅಧ್ಯಕ್ಷ ಡಾಕ್ಟರ್ ಉಮೇಶ್ ಪ್ರಭು, ಪ್ರಸಾದ್ ನೇತ್ರಾಲಯದ ನಿರ್ದೇಶಕ ರಘುರಾಮ್ ರಾವ್, ರೋಟರಿ ಇನ್ಸ್ಟೆಂಟ್ ಗವರ್ನರ್ ಬಾಲಕೃಷ್ಣ ಮುದ್ದೋಡಿ, ರಶ್ಮಿ ಕೃಷ್ಣ, ಪ್ರಸಾದ್ ನೇತ್ರಾಲಯದ ನಿರ್ದೇಶಕರು ಪೂರ್ಣಿಮಾ, ಡಾಕ್ಟರ್ ಗಿರಿಧರ್ ಖಂಟಿ, ಡಾಕ್ಟರ್ ಹರಿಪ್ರಸಾದ್, ಎಂಪಿ ಆಚಾರ್ಯ, ಅಬ್ದುಲ್ ಖಾದರ್ ಮೊದಲಾದವರು ಉಪಸ್ಥಿತರಿದ್ದರು. ವರ್ಲ್ಡ್ ಸೈಟ್ ಡೇ ಅಂಗವಾಗಿ ಇವತ್ತೆಲ್ಲ ಇಲ್ಲಿ ಸೇರಿದ್ದೇವೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಹೇಳಿದ ಹಾಗೆ ನಾವು ಎವ್ರಿ ಇಯರ್ ಸೆಕೆಂಡ್ ಥರ್ಸ್ಡೇ ಆಫ್ ಅಕ್ಟೋಬರಲ್ಲಿ ನಾವು ಇದನ್ನು ಆಚರಿಸ್ತೇವೆ. ಯಾಕೆ ನಾವು ಆಚರಿಸ್ತೀವಿ ಅಂತ ನಮಗೆ ಮುಖ್ಯವಾಗಿ ಅದು ಗೊತ್ತಿರಬೇಕು. ಈ ಮೂಲಕ ಈ ವರ್ಲ್ಡ್ ಸೈಟ್ ಡೇ ಆಚರಣೆ ಮಾಡೋದ್ರಿಂದ ನಮಗೆ ಕಣ್ಣಿನ ಅಂಧತ್ವ ಬಗ್ಗೆ, ಕಣ್ಣಿನ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ, respected presiding officer, the chairman of the Prasad Netralaya, Mr. Raghuram Rao, my dear friend Dr. Krishna Prasad, who is not a friend, who is a doctor who has given me the vision which I lost back, so I trust him a lot. Mr. Geeta Kaushik Madam, Principal of the College of Optometry, Mrs. Rashmi Krishna Prasad, my dear friend Dr. Keshav Naik, and Dr. Giridhar Katti, all the college students. Dr. Hari Prasad Okuda, Head of the Cornea Department, Prasad Netralaya. I also welcome Mrs. Geeta Kaushik, President of Rotary Club, Udupi, Manipal. I also welcome Dr. Keshav Naik, Senior Consultant of High Tech. ನನ್ನ ಆತ್ಮೀಯರು ಮತ್ತು ಖ್ಯಾತ ಮೂಳೆ ತಜ್ಞರು ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಉಡುಪಿಯ ಚೇರ್ಮನ್ ಆದಂಥ ಡಾಕ್ಟರ್ ಉಮೇಶ್ ಪ್ರಭುಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೋಟರಿಯನ್ ಗೀತಾ ಕೌಶಿಕ್ ಅವರೇ, ನನ್ನ ತಂದೆಯವರಾದಂಥ ರಘುರಾಮ್ ರಾಯ್ಗೆ, ಡಾಕ್ಟರ್ ಕೇಶವ್ ನಾಯಕ್ ಅವರೇ ತಿಳಿಸಲಾಗ್ತದೆ. 2 ರೀತಿಯ ಕಾರ್ಯಕ್ರಮವನ್ನು ಈ ದೃಷ್ಟಿ ದಿನಾಚರಣೆ ಬಗ್ಗೆ ಮಾಡ್ತಾ ಇರ್ತೇವೆ. ಒಂದು ಇವತ್ತು ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನ, ಮತ್ತು ಸೆಪ್ಟೆಂಬರ್ನಲ್ಲಿ ಐ ಡೊನೇಷನ್ ಸಪ್ತಾಹವನ್ನು 2 ವಾರದ ತನಕ ಮಾಡ್ತಾ ಇದ್ದೇವೆ. ಯಾಕೆ ಇಷ್ಟೊಂದು ಒಂದು ದೃಷ್ಟಿ ದಿನ ಆಗಿರ್ಬೋದು ಅಥವಾ ನೇತ್ರದಾನದ ಬಗ್ಗೆ ಯಾಕೆ ಇಷ್ಟೆಲ್ಲ ಒಂದು